8 ತಿಂಗಳ ಹಿಂದೆ ಅಂಗಡಿಯೊಂದರಿಂದ 15 ಲಕ್ಷ ರೂಪಾಯಿ ನಗದು ಕಳವು ಮಾಡಿದ ಇಬ್ಬರು ಆರೋಪಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಮೂಲದ ದೇವರಾಜ ಅರಸ್ ಬಡಾವಣೆಯ ಸಮೀರ್ ಯಾನೆ ಕಪ್ಪ, ಹಾಸನ ಶಂಕರಿಪುರಂನ ಚಂದ್ರಶೇಖರ್ ಯಾನೆ ಚಂದು ಬಂಧಿತ ಆರೋಪಿಗಳು. ಇವರಿಬ್ಬರು 2022ರ ಸೆಪ್ಟೆಂಬರ್ 16ರಂದು ಪುತ್ತೂರು ನಗರದ ಮುಖ್ಯಪೇಟೆಯ ಮಾಯಿದೆ ದೇವೂಸ್ ಚರ್ಚ್ ಸಮೀಪ ಇರುವ ಪ್ರಕಾಶ್ ಫುಟ್ವೇರ್ ಚಪ್ಪಲಿ ಅಂಗಡಿಗೆ ನುಗ್ಗಿ ಸುಮಾರು 15 ಲಕ್ಷ ರೂಪಾಯಿ ನಗದು ಕಳ್ಳತನ ಮಾಡಿ ಪರಾರಿಯಾಗಿದ್ದರು. ಈ ಬಗ್ಗೆ ಶಾಪ್ನ ಮಾಲಕ ಸಮೀರ್ ನೀಡಿದ ದೂರಿನಂತೆ ಪುತ್ತೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ಬೆನ್ನು ಹಿಡಿದ ಪುತ್ತೂರು ನಗರ ಠಾಣಾ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ.